ಈಗ ಇದು ಆಫ್ ದಿ ರೆಕಾರ್ಡ್ ಈಗ ಪರಿಚಯ ಮಾಡೋದು. ಅವ್ರ ರೆಕಾರ್ಡ್ ಅಪ್ರೂವ್ ಬಿಡ್ತಿದ್ವಿ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಉಪಾಧ್ಯಕ್ಷರು ಹಾಗೆ ಹಿರಿಯ ಕಾಂಗ್ರೆಸ್ ನಾಯಕರಾಗಿರುವಂತಹ ಮೌರಿಸ್ ಮಸ್ಕ್ರಿನ್ಸ್ ಇದ್ದಾರೆ. ನಮ್ಮ ನಗರ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವಂತಹ ಹಿರಿಯರಾಗಿರುವಂತಹ ಸುರೇಶ್ ಪೂಜಾರಿ ಅವರಿದ್ದಾರೆ. ಮತ್ತೆ ನಗರ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿರುವಂತಹ ಹರೀಶ್ ಆಚಾರ್ಯ ಇದ್ದಾರೆ. ನಗರ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಶೀದ್ ಮೂರಾ ಇದ್ದಾರೆ. ರಶೀದ್ ಮೂರಾ, ನಾನು ಈಗ ಆಫ್ ದಿ ರೆಕಾರ್ಡ್, ನೀವು ರೆಕಾರ್ಡ್ ಬಿಡಿ, ನಾನು ನಿಮ್ಮಲ್ಲಿ ಒಂದು ಕೆಲವು ಪ್ರಶ್ನೆ ಮಾಡುವಂತ ಅನ್ನಂದೆ. ಯಾಕಂತ ಹೇಳಿದ್ರೆ, ನಾನು ಯಾಕೆ ನಿಮ್ಮಲ್ಲಿ ಆ ಪ್ರಶ್ನೆ ಕೇಳಿದ ಅಂತ ಹೇಳಿದ್ರೆ, ಇವತ್ತು ದೊಡ್ಡ ಪ್ರಕರಣ ಪುತ್ತೂರಿನಲ್ಲಿ ಮೊನ್ನೆ ಒಂದು ವೆಬ್ಸೈಟ್ ನೋಡಿದೆ, ವೆಬ್ ನ್ಯೂಸ್ ಅಲ್ಲಿ ನೋಡಿದೆ. ಲವ್ ಸೆಕ್ಸ್ ದೋಖಾ ಪ್ರಕರಣ ಅಂತ ಹೇಳಿ. ಲವ್ ಸೆಕ್ಸ್ ದೋಖಾ ಪ್ರಕರಣ ಅಲ್ಲ, ಲವ್ ಅತ್ಯಾಚಾರ ದೋಖಾ ಪ್ರಕರಣ ಇವತ್ತು ಪುತ್ತೂರಿನಲ್ಲಿ ನಡೆದಿದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅದೊಂದು ದೊಡ್ಡ ವಿಷಯ ಅಲ್ಲ ಅಂತ ಆಗಿದೆ. ನಮ್ಮ ಸಮಾಜ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಕೂಡ ಮಾತಾಡ್ತಾ ಇಲ್ಲ. ಇಲ್ಲಿ ನಮ್ದು ಪ್ರಶ್ನೆ, ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ನಮ್ಮ ಸಮಾಜ ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ. ಮಾತಾಡ್ಬೇಕಲ್ಲ. ನಾವು ಇವತ್ತು ಮಾತಾಡುವಂಥದ್ದು ರಾಜಕೀಯವಾಗಿ ಅಲ್ಲ. ನಾವು ಮೊನ್ನೆಯಿಂದ ಕಾಯ್ತಾ ಇದ್ದೆವು, ಯಾಕಂದ್ರೆ ಇನ್ನೊಂದು ಪ್ರಕರಣದಲ್ಲಿ ಅದೊಂದು ಏನೋ ಇತ್ಯರ್ಥ ಆಗ್ತದೆ ಅಂತ ಹೇಳಿ. 1.5 ತಿಂಗಳ ಹಿಂದೆ ನಡೆದಂತ ಪ್ರಕರಣ, ಜಿಲ್ಲೆಯ ಬಿಜೆಪಿಯ, ನಮ್ಮ ಪುತ್ತೂರಿನ ಬಿಜೆಪಿಯ ಮುಖಂಡ, ನಗರಸಭಾ ಸದಸ್ಯರಾಗಿರುವಂತ PG ಜಗನ್ಯಾಸ್ರವರ ಮಗ ಲವ್ ಮಾಡಿ ಅತ್ಯಾಚಾರ ಮಾಡಿ ಇವತ್ತು ಮದುವೆಯತ್ತ ನಂಬಿಸಿ ಇವತ್ತು ಮೋಸ ಮಾಡಿದಂತ ಈ ಪ್ರಕರಣವನ್ನ ಇವತ್ತು ಪುತ್ತೂರಿನ ನಾಗರಿಕ ಸಮಾಜ ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳುವಂಥದ್ದು. ನಾವು ಯಾಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ಅದರ ಬಗ್ಗೆ ಮಾತಾಡ್ತಾರೆ. ಇವತ್ತು ಸಮಾಜದ ಯಾವ್ದಾದ್ರು ಮುಖಂಡರು ಮಾತಾಡ್ತಾರೆ, ರಾಜಕೀಯ ನಾಯಕರು ಮಾತಾಡ್ತಾರೆ ಅಂತೇಳಿ ಕಾದು ಕುಳಿತುಕೊಂಡಿದ್ದೇವೆ. ಒಂದು ಕಡೆಯಿಂದ 1.5 ತಿಂಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬಂತು. ಬೆಳಕಿಗೆ ಬಂದಾಗ ಏನೋ ರಾಜಿ ಪಂಚಾಯತಿಗೆ ಮಾಡಿ ಮದುವೆ ಮಾಡಿಸ್ತಾರೆ ಅಂತ ಹೇಳುವಂತ ವಿಚಾರ ಬಂತು. ಆಗ ಒಂದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು, ಒಂದು ಹುಡುಗಿಗೆ ಅನ್ಯಾಯ ಆದ್ರೂ ಕೂಡ ನ್ಯಾಯ ಸಿಗ್ತದಲ್ವಾ ಅಂತ ಹೇಳಿ. ಆನಂತರ ಮೊನ್ನೆ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮದುವೆ ಮಾಡ್ತದೆ ಅಂತ ಒಪ್ಪಿಗೆ ಕೊಟ್ಟು ಈಗ ಮದುವೆ ಆಗುದಿಲ್ಲ ಅಂತ ಹೇಳಿ ಇವತ್ತು ಏನು ಅತ್ಯಾಚಾರ ಮಾಡಿದ್ದಾನೆ ಅವ ಎಸ್ಕೇಪ್ ಆದಂತ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ. ಇವತ್ತು ಒಂದು ಪ್ರಾಣಿಗಳಿಗೆ ಅನ್ಯಾಯ ಆದಾಗ ಪ್ರಾಣಿ ದಯಾ ಸಂಘ ಇದೆ ಅಲ್ವಾ? ಆದ್ರೆ ಒಂದು ಮನುಷ್ಯರಿಗೆ, ಒಂದು ಮಹಿಳೆಯರಿಗೆ ಅನ್ಯಾಯ ಆದಾಗ ಯಾರು ಮಾತಾಡೋದಿಲ್ಲ ಅಂತ ಹೇಳಿದ್ರೆ, ರಾಜಕೀಯ ನಾಯಕರುಗಳಿಗೆ ಜವಾಬ್ದಾರಿ ಇದೆ, ಸಮಾಜದಲ್ಲಿರುವಂತಹ ಹಲವಾರು ಮುಖಂಡರುಗಳಿಗೆ ಜವಾಬ್ದಾರಿ ಇದೆ, ಎಲ್ಲರಿಗೂ ಜವಾಬ್ದಾರಿ ಇದೆ. ಯಾರು ಮಾತಾಡ್ತಾ ಇಲ್ಲ. ಇಷ್ಟು ದೊಡ್ಡ ಒಂದು ಪ್ರಕರಣವನ್ನ ನಾನು ಅದಕ್ಕೆ ನಿಮ್ಮಲ್ಲಿ ಪ್ರಶ್ನೆ ಕೇಳಿದ್ದು, ಈಗ ದೊಡ್ಡ ಪ್ರಕರಣ ಯಾವುದು ಅಂತ ಹೇಳಿ. ಇಷ್ಟು ದೊಡ್ಡ ಪ್ರಕರಣವನ್ನ ಏನು ಅಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಇವತ್ತು ವರ್ತನೆ ಆಗ್ತಾ ಇದೆ ಅಂತ ಮಾಡಿಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಸರಿಯಾ ನನ್ನ ಪ್ರಶ್ನೆ. ನೋಡಿ, ಪುತ್ತೂರಲ್ಲಿ ನೀವು ಹಲವಾರು ಪ್ರಕರಣಗಳು ಆಗಿದೆ. ಇವತ್ತು ಪುತ್ತೂರಿನ ನಾಗರಿಕರಿಗಾಗಿ, ಯಾರು ಮಹಿಳೆಯರಿಗೆ ಯಾರಿಗೆ ಅನ್ಯಾಯ ಆದಾಗ ನಾವು ಎಲ್ಲರೂ ಒಟ್ಟುಗೂಡಿ ಅದರ ವಿರುದ್ಧ ಧ್ವನಿ ಎತ್ತುವಂಥದ್ದು ನಾಗರಿಕ ಸಮಾಜದ ಕರ್ತವ್ಯ. ಆಯ್ತು, ರಾಜಕೀಯ ಪಕ್ಷವಾಗಿ ತಗೊಳ್ಳುವ. ಇವತ್ತು ಮೊನ್ನೆ ಇತ್ತೀಚೆಗೆ ಒಂದು 2 ತಿಂಗಳ ಹಿಂದೆ ಡಾಕ್ಟರ್ ಆಶಾ ಪುತ್ತೂರಾಯರಿಗೆ ಯಾರೋ ಒಂದು ನಿಂದನೆ ಮಾಡಿದೆ ಅಂತ ಹೇಳಿದ ಕಾರಣಕ್ಕಾಗಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಆಗುವಂತದ್ದು, ಪ್ರತಿಭಟನೆ ಮಾಡುವಂತದ್ದು, ರಸ್ತೆ ತಡೆ ಮಾಡುವಂತದ್ದು ಯಾವತ್ತು ಕೆಲವು ಸಂಘಟನೆ ಮಾಡಿದೆ. ಅದರಲ್ಲಿ ಪುತ್ತಿಲ ಪರಿವಾರದವರು. ಯಾಕೆ ಇವತ್ತೊಂದು ಹಿಂದೂ ಮಹಿಳೆಗೆ, ನಾನು ಹಿಂದೂ ಹೇಳುತ್ತಿಲ್ಲ, ನನ್ನ ಸಹೋದರಿ ಅಂತ ಹೇಳುವಂಥದ್ದು. ಒಬ್ಬ ಮಾನವೀಯತೆ ಇರುವಂತಹ ಮನುಷ್ಯನಿಗೆ ಜಾತಿ ಇರುವುದಿಲ್ಲ. ಮಾನವೀಯತೆ ಇರುವಂತ ಮನುಷ್ಯನಿಗೆ ಅಲ್ಲಿ ಅನ್ಯಾಯ ಮಾತ್ರ ಕಾಣ್ತದೆ. ಮಾನವೀಯತೆ ಇರುವಂತ ಮನುಷ್ಯನಿಗೆ ಅವನಿಗೆ 2 ಜಾತಿ ಕಾಣೋದು, ಒಂದು ಹೆಣ್ಣು ಮತ್ತೊಂದು ಗಂಡು ಮಾತ್ರ. ಒಂದು ಅನ್ಯಾಯ ಆದಾಗ ಇವರು ಮಾತಾಡಿದವರು ಎಂತ ರಾಜಕಾರಣಿ, ಎಂತ ಮುಖಂಡರು ಅಂತ ನಾನು ಕೇಳುವಂಥದ್ದು. ಇವತ್ತು ಪ್ರಶ್ನೆ ಬಂದು ನಾವು ಪತ್ರಿಕಾಗೋಷ್ಠಿ ಮಾಡುವಂತ ನನ್ಗೆ ತುಂಬಾ ಒತ್ತಡ ಇತ್ತು, ಮಾತಾಡ್ಬೇಕು ಅಂತ ಹೇಳಿ. ಅದರಲ್ಲಿ ಕೆಲವು ಪ್ರಶ್ನೆ ಬಂದು, ನೀವೊಂದು ಮುಸಲ್ಮಾನರಾಗಿ ಮಾತಾಡೋದು ಬೇಡ, ಮುಸಲ್ಮಾನ ಆಗಲಿ ಹಿಂದೂಗಳಾಗಲಿ ಯಾರಾಗಲಿ ಒಬ್ಬ ಸಮಾಜದ ನಾಗರಿಕನಾಗಿ ಮಾತಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳುವಂತ ವಿಷಯದಲ್ಲಿ ಇವತ್ತು ಮಾತಾಡ್ತಾ ಇದ್ದೇನೆ. ಇವತ್ತೊಂದು ಆಶಾಪುತ್ರರಿಗೆ, ಒಬ್ಬ ಅಧಿಕಾರಿಗಳಿಗೆ ಅದೇ ಸರಿಯಾ ತಪ್ಪೋ ತೊಂದರೆ ಆದಾಗ ಮಾತಾಡುವಂತ, ಪ್ರತಿಭಟನೆ ಮಾಡುವಂತ ಇವತ್ತು ಸಂಘಟನೆಗಳು ಇವತ್ತು ಮುಂದಕ್ಕೆ ಬಂದು ಅದೊಂದು ದೊಡ್ಡ ಇಶ್ಯೂ ಮಾಡುವಂತ ಸಂಘಟನೆಗಳು, ಒಂದು ಮಹಿಳೆಗೆ ತೊಂದರೆ ಆದಾಗ, ಒಂದು ಹೆಣ್ಣು ಮಗಳಿಗೆ ತೊಂದರೆ ಆದಾಗ ಇವತ್ತು ಸುಮ್ಮನೆ ಕೂತಿದ್ದಾರೆ. ಎಲ್ಲರಿಗೆ ಕೂತಿದ್ದಾರೆ, ಗೊತ್ತಿಲ್ಲ ಆಗ್ಲಿ, ಅದು ಭಕ್ತ ಸಂಘದ ಶ್ರೀಕೃಷ್ಣ, ಯಾರು ಮುರಳಿ ಶಾಸನ ತನಕ ಬೇರೆ ಬೇರೆ
ಕೂತಿದ್ದಾರೆ, ಅಡಿಗೆ ಕೂತಿದ್ದಾರೆ ಇವರು ಮಾತಾಡ್ಬೇಕಲ್ಲ. ಅನ್ಯ ಕೋಮಿನವರು ಏನಾದ್ರು ಮಾಡಿದ್ರೆ ಮಾತ್ರ ಇವರಿಗೆ ಕಾಲಜ್ಞ. ಇದು ಒಂದೇ ಕೋಮಿನಲ್ಲಿ ಹಿಂದೂ ಸಮಾಜದಲ್ಲಿ ಯಾರು ಅನ್ಯಾಯ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಬೇಕಂತಿದೆ ಇವರ ನಿಯಮ, ಇವರ ಸಿದ್ಧಾಂತ ಅದ. ಆದ್ರೆ ಒಂದು ಕಾಳಜಿ ಬೇಡ ಇವರಿಗೆ. ಇವತ್ತು ಯಾರು ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ, ಬೇಜಾರು ಮಾಡಬೇಡಿ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ ನಾನು. ಇವತ್ತು ಜೆ ಕೃಷ್ಣ ರಾವ್ ತಂದೆ ಇಲ್ವಾ? ತಂದೆ ಹೆಸರೇ ಹಾಕ್ಲಿಕ್ಕೆ ಆಗುದಿಲ್ಲ. ಅವ ನಗರಸಭಾ ಸದಸ್ಯ ಅಲ್ವಾ? ಪುತ್ತೂರಿನ ಮಂಡಲ ಬಿಜೆಪಿ ಅಧ್ಯಕ್ಷ ಆಗಿದ್ದವಲ್ಲ. ಯಾಕೆ ಅವರ ಹೆಸರನ್ನ ಹಾಕದಾಗೆ ಎಲ್ಲ ನಾನು ಹೇಳುದಿಲ್ಲ, ಕೆಲವು ನಾನು ವೆಬ್ ಚಾನೆಲ್ ನೋಡಿದೆ. ಅಂದ್ರೆ ಒಟ್ಟಾರೆ ಎಲ್ಲ ಸಮಾಜ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ನನ್ನ ಆರೋಪ. ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು. ಇದು ಅನ್ಯ ಕೋಮಿಯವರು ಮಾತ್ರ ನಮಗೆ ಹೆಣ್ಣಿಗೆ ತೊಂದರೆ ಆದ್ರೆ ಮಾತೆ, ಇತರರು ಮಾಡಿದ್ರೆ ಮಾತ್ರ ಇದ ಎಂತದ ಕೇಳುವಂಥದ್ದು ಬೇತೆ. ಇದು ಪುತ್ರ ನಡೆಯುವಂಥದ್ದು. ಎಲ್ಲಿದ್ದಾರೆ ಇವರು? ಮಾತಾಡ್ಬೇಕಲ್ಲ ಮಮ್ಮಿ. ಈಗ ಬಿಜೆಪಿ ಅಗಣ್ಯ ಹೆಸರು 50 ಬಿಜೆಪಿ 50 ಪುತ್ತಿಲ ಪರಿವಾರ. ಈಗ ಪುತ್ತಿಲ ಪರಿವಾರ ಅಂದ್ರೆ ನಾನು ಕೇಳುವಂಥದ್ದು, ಇಲ್ಲಿ ಏನಾದ್ರೂ ಕೂಡ ಓಡೋಡಿಕೊಂಡು ಬಂದು ಪ್ರತಿಭಟನೆ ಆಗಲಿ, ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂಥದ್ದಾಗಲಿ ಎಲ್ಲ ಮಾಡುವಂತದ್ದು ಪುತ್ತಿಲ ಪರಿವಾರ ಬಿಜೆಪಿಗೆ ಜಾಸ್ತಿ ಸ್ಟ್ರಾಂಗ್ ಆಗಿ ಮಾಡುವಂಥದ್ದು. ಇವತ್ತಾಕೆ ಪುತ್ತಿಲ ಪರಿವಾರವನ್ನು ಕುಮಾರ ಪುತ್ತಿಲ ಮಾಡ್ತಾ ಇಲ್ಲ? ಯಾಕೆ? ತನ್ನ ಕಾರ್ಯಕರ್ತ, ತನ್ನ ಬೆಂಬಲಿಗೆ ಅಂತ ಹೇಳಿ ಸುಮ್ಮನೆ ಕೂತಿದಾರ? ಆ ಹೆಣ್ಣು ಕೂಡ ಹಿಂದೂ ಅಲ್ವಾ? ಹೆಣ್ಣಿಗೆ ನ್ಯಾಯ ಕೊಡ್ಬೇಡ್ವಾ? ಇವತ್ತು ಆ ಹೆಣ್ಣಿಗೆ ಹೆರಿಗೆ ಆಗಿದೆ, ಆ ಮಗುವಿಗೆ ಯಾರು ಜವಾಬ್ದಾರಿ? ತಂದೆ ಹೆಸರೇ ಹಾಕ್ಲಿಕ್ಕೆ ಆಗುದಿಲ್ಲ. ಅವ ನಗರಸಭಾ ಸದಸ್ಯ ಅಲ್ವಾ? ಪುತ್ತೂರಿನ ಮಂಡಲ ಬಿಜೆಪಿ ಅಧ್ಯಕ್ಷ ಆಗಿದ್ದವಲ್ಲ. ಯಾಕೆ ಅವರ ಹೆಸರನ್ನ ಹಾಕದಾಗೆ ಎಲ್ಲ ನಾನು ಹೇಳುದಿಲ್ಲ, ಕೆಲವು ನಾನು ವೆಬ್ ಚಾನೆಲ್ ನೋಡಿದೆ. ಅಂದ್ರೆ ಒಟ್ಟಾರೆ ಎಲ್ಲ ಸಮಾಜ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ನನ್ನ ಆರೋಪ. ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು. ಇದು ಅನ್ಯ ಕೋಮಿಯವರು ಮಾತ್ರ ನಮಗೆ ಹೆಣ್ಣಿಗೆ ತೊಂದರೆ ಆದ್ರೆ ಮಾತೆ, ಇತರರು ಮಾಡಿದ್ರೆ ಮಾತ್ರ ಇದ ಎಂತದ ಕೇಳುವಂಥದ್ದು ಬೇತೆ. ಇದು ಪುತ್ರ ನಡೆಯುವಂಥದ್ದು. ಎಲ್ಲಿದ್ದಾರೆ ಇವರು? ಮಾತಾಡ್ಬೇಕಲ್ಲ ಮಮ್ಮಿ. ಈಗ ಬಿಜೆಪಿ ಅಗಣ್ಯ ಹೆಸರು 50 ಬಿಜೆಪಿ 50 ಪುತ್ತಿಲ ಪರಿವಾರ. ಈಗ ಪುತ್ತಿಲ ಪರಿವಾರ ಅಂದ್ರೆ ನಾನು ಕೇಳುವಂಥದ್ದು, ಇಲ್ಲಿ ಏನಾದ್ರೂ ಕೂಡ ಓಡೋಡಿಕೊಂಡು ಬಂದು ಪ್ರತಿಭಟನೆ ಆಗಲಿ, ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂಥದ್ದಾಗಲಿ ಎಲ್ಲ ಮಾಡುವಂತದ್ದು ಪುತ್ತಿಲ ಪರಿವಾರ ಬಿಜೆಪಿಗೆ ಜಾಸ್ತಿ ಸ್ಟ್ರಾಂಗ್ ಆಗಿ ಮಾಡುವಂಥದ್ದು. ಇವತ್ತಾಕೆ ಪುತ್ತಿಲ ಪರಿವಾರವನ್ನು ಕುಮಾರ ಪುತ್ತಿಲ ಮಾಡ್ತಾ ಇಲ್ಲ? ಯಾಕೆ? ತನ್ನ ಕಾರ್ಯಕರ್ತ, ತನ್ನ ಬೆಂಬಲಿಗೆ ಅಂತ ಹೇಳಿ ಸುಮ್ಮನೆ ಕೂತಿದಾರ? ಆ ಹೆಣ್ಣು ಕೂಡ ಹಿಂದೂ ಅಲ್ವಾ? ಹೆಣ್ಣಿಗೆ ನ್ಯಾಯ ಕೊಡ್ಬೇಡ್ವಾ? ಇವತ್ತು ಆ ಹೆಣ್ಣಿಗೆ ಹೆರಿಗೆ ಆಗಿದೆ, ಆ ಮಗುವಿಗೆ ಯಾರು ಜವಾಬ್ದಾರಿ? ಆ ಮಗುವಿನ ಆ ಸ್ಥಿತಿ ಏನು? ಆ ಹೆಣ್ಣಿನ ಪರಿಸ್ಥಿತಿ ಏನು? ಇವರೆಲ್ಲ ನಾಳೆ ಚುನಾವಣೆ ನಿಂತು ಜನಪ್ರತಿನಿಧಿ ಆಗುವವರು. ಇವರೆಲ್ಲ ಜನಪ್ರತಿನಿಧಿಗಳಾದ್ರೆ ಹೇಗಾಗ್ಬೋದು? ಈ ನಾಗರಿಕ ಸಮಾಜ ಯಾವ ತರ ತಿಳ್ಕೊಳ್ಬೇಕು ಅವರನ್ನ? ಹಾಗಾದ್ರೆ ಹಿಂದೂಗಳು ಅನ್ಯಾಯ ಮಾಡಿದಾಗ ಮಾತಾಡುವುದಿಲ್ಲ, ಅದರ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ, ಅದನ್ನು ಮುಚ್ಚಿ ಹಾಕುವಂತ ಸಿದ್ಧಾಂತ ಇವ್ರದ್ದು. ಇವತ್ತು ಯಾರಾದ್ರೂ ಕಾಂಗ್ರೆಸ್ ಅವರು ಮಾಡ್ತಿದ್ರೆ ಏನಾಗ್ತಿತ್ತು? ಪುತ್ತೂರಲ್ಲಿ ಸುಮ್ಮನೆ ಕೂತ್ಕೊಳ್ತಿದ್ರು, ಇವರು ಬೆಂಕಿ ಹಾಕಿದ್ರು. ಒಮ್ಮೆ ಪುತ್ತಿನ ಆಶಾ ಪುತ್ರರಿಗೆ ನಿಂದನೆ ಮಾಡಿ ದೊಡ್ಡ ಆರೋಪ ಅಪರಾಧವ. ಇವತ್ತು ಒಂದು ಹೆಣ್ಣಿಗೆ ಅತ್ಯಾಚಾರ ಮಾಡಿ ಗರ್ಭವತಿ ಮಾಡಿ ಅವರು ಮಗುವಾಗುವ ರೀತಿಯಲ್ಲಿ ಮಾಡಿ ಮೋಸ ಮಾಡೋದು ದೊಡ್ಡ ಅಪರಾಧವ. ಇದು ಪ್ರಶ್ನೆ ಮಾಡಬೇಕೇ ಬೇಡ ಸಮಾಜ. ನಾನೊಬ್ಬ ಕಾಂಗ್ರೆಸ್ ನಾಯಕನಾಗಿ ನಾನು ಮಾನವೀಯತೆ ದೃಷ್ಟಿಯಿಂದ ಮಾತಾಡ್ತೇನೆ. ನಾನು ಮೊನ್ನೆಯಿಂದ ಕಾಯ್ತಾ ಇದ್ದೇವೆ, ಇದರಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ. ಯಾರು ಮಾಡುದಿಲ್ಲ ಅಂತ ಹೇಳುವಾಗ ನನಗೆ ಹಿಂದೂ ಸಮಾಜದವರೇ ನನಗೆ ಒತ್ತಡ ಹಾಕಿದ್ದು ಫೋನ್ ಮಾಡಿದ್ದೀನಿ, ಮಾತಾಡಬೇಕು ಅಂತ ಹೇಳಿ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಮಾತಾಡ್ಲಿಕ್ಕೆ ಬಂದಿದೆ ನಾನು. ಇದು ಸರಿ ಅಂತ ಕೇಳುವಂಥದ್ದು. ಇದು ಪಂಚಾಯತಿಗೆ ಮಾಡುವಂತ ಪ್ರಯತ್ನ ಆಗ್ಲಿ, ಪಂಚಾಯತಿಗೆ ಮಾಡಿ ಮದುವೆ ಮಾಡಿಸ್ಬೇಕಿತ್ತು. ಯಾರು ಪಂಚಾಯತಿಗೆ ಮಾಡೋದು? ಹೆಣ್ಣಿನ ಪರವಾಗಿ ನಿಂತು ಪಂಚಾಯತಿಗೆ ಮಾಡಬೇಕು. ಪಂಚಾಯತಿಗೆ ಮಾಡಿದವರು ಇವತ್ತು ಹೆಣ್ಣಿಗೆ ಅನ್ಯಾಯದಾಗ ಎದುರು ಬಂದು ಮಾತಾಡಬೇಕಿತ್ತು. ಇದು ಮಹಿಳಾ ಠಾಣೆಯಲ್ಲಿ ಇವತ್ತು ಕೇಳಿಸಿಕೊಂಡಿರ್ಲಿಲ್ಲ ಅವರನ್ನ. ಪಂಚಾಯತಿಗೆ ಮಾಡಿ ಮಹಿಳಾ ಠಾಣೆ ಇರುವಂತದ್ದು ಏನು ಅಂದ್ರೆ ಪಂಚಾಯತಿಯ ಕಟ್ಟೆಯ ಮಹಿಳಾ ಠಾಣೆ ಇರುವಂತದ್ದು, ಪೊಲೀಸ್ ಠಾಣೆ ಇರುವಂತದ್ದು ಮಹಿಳೆಯರಿಗೆ ನ್ಯಾಯ ಕೊಡುವಂತದ್ದು. ಅವರಿಗೆ ಮಹಿಳೆಯರಿಗೆ ಅನ್ಯಾಯ ಆದಾಗ ಅದನ್ನ ಮಾಡಬೇಕಾಗಿದೆ. ಗಂಡಸರ ಪೊಲೀಸ್ ಸ್ಟೇಷನ್ ಬೇಡ, ಮಹಿಳಾ ಪೊಲೀಸ್ ಸ್ಟೇಷನ್ ಮಹಿಳೆಯರಿಗೆ ಪರವಾಗಿ ಇರ್ತದೆ, ಆ ಮನೋಸ್ಥಿತಿ ಪರವಾಗಿ ಇರ್ತದೆ.
ಪುರುಷ ಪ್ರಧಾನ ಸಮಾಜದಲ್ಲಿ. ಅದಕ್ಕೆ ಮಹಿಳೆಯರೇ ಪೊಲೀಸ್ ಸ್ಟೇಷನ್ ಮಾಡಿತ್ತು. ಇವತ್ತು ಅಲ್ಲಿ ಸುಮ್ಮನೆ ಕೂತು ರಾಜ್ಯ ಪಂಚಾಯತಿಗೆ ಮಾಡುವಂತದ್ದು ಇದನ್ನು ನಾವು ಎಸ್ ಪಿ ಅವರ ಗಮನಕ್ಕೆ ತರ್ತೇವೆ. ಇದು ಸರಿ ಅಂತ ಕೇಳುವಂತದ್ದು. ಮೊನ್ನೆ ಸಂತ್ರಸ್ತೆ ತಾಯಿ ಬಂದು ಪತ್ರಿಕಾಗೋಷ್ಠಿ ಮಾಡುವ ಯಾರು ಒತ್ತಡ ಹಾಕಿ ಸ್ವಾಮಿ ಕದ್ದು ಮಾಡ್ಲಿಕ್ಕೆ? ಮಾತಾಡ್ಬೇಕಲ್ಲ, ರಾಜ್ಯಕ್ಕೆ ಬಿಡಿ, ಅದಕ್ಕೆ ಮಣ್ಣಾಗ್ಲಿ. ರಾಜಾರೋಷವಾಗಿ ಈ ತರ ಅತ್ಯಾಚಾರ ಮಾಡಿ ಆ PG ಚಂದಿನ ಹೆಸರು ಕೌನ್ಸಿಲ್ ಸಭೆಗೆ ಬರ್ತಾನೆ, ಕೌನ್ಸಿಲ್ ಸಭೆಗೆ ಬಂದು ಮಾತಾಡ್ತಾನೆ. ಮಾನ ಮರ್ಯಾದೆ ಇಲ್ಲ. ಇದು ನೀವು ಒಪ್ತೀರಾ ಅಂತ ಹೇಳುವಂಥದ್ದು, ಸಮಾಜ ಒಪ್ತದ ಅಂತ ಹೇಳುವಂತ ಈ ರೀತಿಯ ಕೃತ್ಯ ಮಾಡಿಕೊಂಡು ಸಮಾಜದಲ್ಲಿ ಭಾರಿ ದೊಡ್ಡ ಸೊಬಗನಾಗಿ ತಿರುಗಾಡುವಂಥದ್ದು, ಏನು ಆಗಿಲ್ಲ ಅಂತೇಳಿ ಬಿಂಬಿಸುವಂಥದ್ದು. ಆದ್ರೆ ಇವರ ನಾಳೆ ಪ್ರಶ್ನೆ ಕೇಳೋದು ಬಿಜೆಪಿ, ಬಚ್ಚರಂಗದ ದಳ, ಮಹಿಳಾ ಮೋರ್ಚಾ, ದುರ್ಗಾ ವಾಹಿನಿ, ಇನ್ನು ಹಲವಾರು ಸಂಘಟನೆಗಳಿವಲ್ಲ ಇದೆಯಲ್ಲ, ಬಿಡಿ ಅವರಿಗೆ ಮಣ್ಣಾಗ್ಲಿ. ಅವರೇ ದುರ್ಗಾ ವಾಹಿನಿ ಅವರಿಗೆ ಮಹಿಳಾ ಮೋರ್ಚಾದವರಿದ್ದಲ್ಲ ಬಿಜೆಪಿಯಲ್ಲಿ, ಯಾಕೆ ಮಾತಾಡ್ತಾರೆ ಒಂದು ಮಹಿಳೆಗೆ ಅನ್ಯ ಆದಾಗ? ನನಗೆ ಯಾರಂತ ಗೊತ್ತಿಲ್ಲ, ಆ ಮಹಿಳೆ ಯಾರಂತ ಗೊತ್ತಿಲ್ಲ, ಅವರ ಮನೆ ಎಲ್ಲಿ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂದು ಮಹಿಳೆ ಅದು ಎಲ್ಲಿ ನಡೆದದ್ದು ಸ್ವಾಮಿ? ಈ ಪ್ರಕರಣ ನಡೆದದ್ದು ಜಗನ್ಯಾಸ್ ಅವರ ಮನೆಯಲ್ಲಿ, ಕೈ ಮಾಡಿದದ್ದು ಮನೆಯಲ್ಲಿ. ಎಷ್ಟು ಹುಡುಗಿ ಅತ್ಯಾಚಾರ ಆಗಿರ್ಬೋದು ಅಲ್ಲಿ ತನಿಖೆ ಮಾಡ್ಬೇಕಲ್ಲ ಪೊಲೀಸ್ನವರು ಅವರ ಮನೆಯಲ್ಲಿ. ಬೇರೆಯವರ ಪಾಪದವರು ಆಗಿದ್ರೆ ಅವರ ಮನೆಯಲ್ಲಿ ಅವರ ತಂದೆ ತಂದು ಸ್ಟೇಷನ್ ಕೂರಿಸುವುದಿಲ್ವಾ? ಇವರು ಯಾಕೆ ರಾಜರೋಷವಾಗಿ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದಾರೆ? ತಂದೆಯನ್ನು ಕೂರಿಸ್ಬೇಕಿತ್ತು, ಮಗ ತಂದು ಹಾಜರಾಗಬೇಕಂತ ಹೇಳಿ ಅದರ ನಿರೀಕ್ಷೆ ಕಾಂದಿನಿಗೆ ಹೋಗಿದ್ದಾರೆ. ಸರ್ಕಾರ ಸ್ವಾಮಿ ನಾವು ಅದನ್ನ ತರುವುದು ಈಗ ನೋಡಿ ಅಲ್ಲಲ್ಲ. ಈಗ ನಾವು ನಿಮ್ಮಲ್ಲಿ ಮಾತಾಡುವಾಗ ನಮ್ಮನ್ನೇ ಪ್ರಶ್ನೆ ಮಾಡ್ತೀರಿ, ಅದೇ ಕಷ್ಟ ಆಗುತ್ತೆ. ಹಾಗಲ್ಲ, ನಾವು ಕೇಳ್ತಾ ಇರೋದು ಈಗ ಮಾತುಕತೆ ಮಾಡಿದವರು ಯಾರೆಲ್ಲ ಗೊತ್ತಿಲ್ಲ ನಮಗೆ. ಯಾರಿಗೆ ಗೊತ್ತು ಸ್ವಾಮಿ? ಅದನ್ನೇ ಯಾರು ನನಗೆ ಗೊತ್ತಿಲ್ಲ ಸ್ವಾಮಿ. ನೀವು ಹೇಳಿ ಗೊತ್ತಿದ್ರೆ ನನಗೆ ಯಾರಂತ ಗೊತ್ತಿಲ್ಲ. ರಾಜ್ಯ ಪಂಚಾಯತಿಗೆ ಮಾಡಿದವರು ಈ ತರ ಅನ್ಯಾಯ ಮಾಡಿದವಾಗ ಹಿಂದಿನ ಶಾಪ ಸಿಕ್ಕೇ ಸಿಕ್ಕ. ನಾನು ಇಲ್ಲಿ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಯಾರೇ ಇರಲಿ, ಯಾರು ದೊಡ್ಡ ನಮ್ಮವರು ಇರ್ಲಿ ಮತ್ತೊಬ್ಬರು ಇರ್ಲಿ, ಇದು ದೊಡ್ಡ ಜನ ಆಗ್ಲಿ, ರಾಜ್ಯ ಪಂಚಾಯತಿಗೆ ಮಾಡಿದ ನಂತರ ಮದುವೆ ಮಾಡಿಸ್ಬೇಕಿತ್ತು. ರಾಜ್ಯ ಪಂಚಾಯತಿಗೆ ಮಾಡಿದ ನಂತರ ಇವರು ಬಿಟ್ಟ ಕೂಡಲೇ ಯಾಕೆ ಪೊಲೀಸ್ ವ್ಯವಸ್ಥೆ ಇಲ್ವಾ? ಪೊಲೀಸ್ ವ್ಯವಸ್ಥೆ ಇಲ್ವಾ ಇಲ್ಲಿ? ರಾಜ್ಯ ಪಂಚಾಯತಿಗೆ ನನ್ಗೆ ಗೊತ್ತಿಲ್ಲ, ನಾವು ಮಾತಾಡ್ಲಿಕ್ಕೆ ಯಾರತ್ರ ಹೋಗ್ಲಿ ಸ್ವಾಮಿ. ನಾನು ಇವತ್ತು ನಿನ್ನೆ ನನಗೆ ಒತ್ತಡ ಬಂತು, ಕೆಲವರ ಇದಂತ ಕೆಲವು ನೋವುಗಳನ್ನು ಹೇಳಿದಾಗ ನಾನು ನೇರವಾಗಿ ಅಂತ ಮಾಡಿ ನಾನು ಯಾರಲ್ಲಿ ಕೇಳಲಿಕ್ಕೆ ಇರ್ತದ್ದು ಅಲ್ಲ ಇದ್ದೀರ ಸ್ವಾಮಿ. ಯಾರಿದ್ದಾರೆ ದಿನಲ್ಲ ಅವರಿಂದ ಹೋಗುದಿಲ್ಲ ನಾವು, ಯಾರೇ ಹೋಗ್ತಾರೆ, ಯಾರಿದ್ದಾರೆ ಅಂತ ಹೇಳಿ ಬರೀರಿ. ನೀವು ಯಾರಿದ್ದಾರೆ ಅಂತ ಹೇಳಿ ನೀವು ಬರೀರಿ ಸ್ವಾಮಿ. ನೀವು ಮಾಧ್ಯಮದವ್ರು ಯಾಕೆ ಬರೆಯುವುದಿಲ್ಲ? ನಮ್ಮಲ್ಲಿ ಯಾಕೆ ಪ್ರಶ್ನೆ ಕೇಳ್ತೀರಿ? ಯಾರ ಪಂಚಾಯತಿಗೆ ಮಾಡಿ ಅದ್ರಲ್ಲಿ ಬರೀರಿ. ಇಲ್ಲಿ ಕೇಳಿ, ನಮಗೆ ಗೊತ್ತಿಲ್ಲಲ್ಲ, ನೀವೆಲ್ಲ ಕೇಳಿದ್ದು ಕಾಂಗ್ರೆಸ್ ಅವರು ಅಲ್ಲಿ ಇಲ್ಲಿ ಅಂತ ಹೇಳಿ ನೀವು ಬರೀರಿ ಸ್ವಾಮಿ, ನೀವು ಬರೀರಿ. ಯಾರ ಸ್ವಾಮಿ ನಾನು ಒಂದೇ ಯಾವ್ದು ನನಗೆ ಗೊತ್ತಿಲ್ಲ. ರಾಜ್ಯ ಪಂಚಾಯತಿಗೆ ಆಯ್ತು ಅಂತ ಹೇಳಿ ಬಂತಲ್ಲ ವೆಬ್ ನ್ಯೂಸ್ ಅಲ್ಲಿ. ನಾವು ಮಾಧ್ಯಮ